ಹರ ಹರ ಮಹಾದೇವ. ಜೈ ಶ್ರೀರಾಮ್. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕ ಸ್ನೇಹಿತರಿಗೆ ನನ್ನ ನಮಸ್ಕಾರಗಳು. ನಾನು ಸುಪ್ರಿಯಾ ಶ್ರೀಮೂರ್ತಿಗೌಡ. ನನ್ನ ಶ್ರೀರಾಮಚರಿತ್ರೆ ಚಾನೆಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಅಯೋಧ್ಯ ರಾಮ ಮಂದಿರ ನಿರ್ಮಾಣದ ಕನಸು ಇಂದು ನಿನ್ನೆಯದಲ್ಲ. ಅದಕ್ಕಾಗಿ ಎಷ್ಟೋ ರಾಮಭಕ್ತರ ಬಲಿದಾನವಾಗಿದೆ. ಅಂತಹ ಐತಿಹಾಸಿಕ ರಾಮ ಮಂದಿರವು ಇಂದು ಲೋಕಾರ್ಪಣೆಯಾಗಿದೆ. ಇಂತಹ ಸುಸಂದರ್ಭವನ್ನು ನಮ್ಮೆಲ್ಲರಿಗೂ ಒದಗಿಸಿಕೊಟ್ಟಂತಹ ಮೋದಿಜಿಯವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ರಾಮ ಮಂದಿರ ನಿರ್ಮಾಣವಾಗುತ್ತಿದ್ದಂತೆ ದೇಶ ವಿದೇಶದಿಂದ ಹಾಗೂ ರಾಜ್ಯ ಹೊರ ರಾಜ್ಯಗಳಿಂದ ರಾಮಭಕ್ತರ ದಂಡು ತಮ್ಮ ಕೈಲಾದ ಸೇವೆಗಳನ್ನು ಮಾಡುತ್ತಾ ಬಂದಿದೆ. ಅದರಲ್ಲಿ ಪರಮಾತ್ಮನ ಪಾದುಕೆ, ಕಿರೀಟ ಹಾಗೂ ಆಭರಣಗಳು, ದೇವಸ್ಥಾನಕ್ಕೆ ಗಂಟೆಗಳು ಹಾಗೂ ವಿಗ್ರಹ ಕೆತ್ತನೆ, ಇನ್ನೂ ಹಲವಾರು ಸೇವೆಗಳು ಅಂದಿನಿಂದ ಇಂದಿನವರೆಗೂ ನಡೆಯುತ್ತಲೇ ಬರ್ತಿದೆ. ಈ ಎಲ್ಲ ಸೇವೆಗಳನ್ನು ನೋಡುತ್ತಿದ್ದಂತೆ ರಾಮಭಕ್ತಳಾದ ನಾನು ಸಹ ಪರಮಾತ್ಮನ ಸೇವೆ ಮಾಡಬೇಕು ಅಂತ ಆಲೋಚಿಸಿ ಮಹರ್ಷಿ ವಾಲ್ಮೀಕಿಯವರು ರಚಿಸಿರುವಂತಹ ರಾಮಾಯಣ ಕಥಾಮೃತವನ್ನು ನಿಮ್ಮೆಲ್ಲರಿಗೂ ಓದಿ ತಿಳಿಸುವಂತಹ ಪುಣ್ಯ ಕಾರ್ಯವನ್ನು ಮಾಡಬೇಕು ಅಂತ ನಾನು ಆಲೋಚಿಸಿ ಇಂದಿನಿಂದ ರಾಮಾಯಣ ಕಥಾಮೃತವನ್ನು ನಾನು ನಿಮ್ಮೆಲ್ಲರಿಗೂ ಓದಿ ತಿಳಿಸುವಂತಹ ಒಂದು ಪುಣ್ಯ ಕಾರ್ಯವನ್ನು ಮಾಡಬೇಕು ಅಂತ ಇಂದಿನಿಂದ ಪ್ರಾರಂಭಿಸ್ತಿದ್ದೀನಿ. ಅದಕ್ಕಾಗಿ ನಿಮ್ಮೆಲ್ಲರಲ್ಲೂ ನಿಮ್ಮ ಆಶೀರ್ವಾದ ಬೇಡ್ತೀನಿ. ಹಾಗೆ ತುಂಬ ಜನ ರಾಮಭಕ್ತರಿಗೆ ಹಾಗೂ ಪರಮಾತ್ಮನ ಭಕ್ತರಿಗೆ ರಾಮಾಯಣವನ್ನು ಓದಬೇಕು ಅಂತ ಆಸೆ ಇರುತ್ತೆ. ಆದರೆ ಅವರ ಕೆಲಸದ ಒತ್ತಡದಿಂದ, ಸಮಯದ ಅಭಾವದಿಂದ ಅವರಿಗೆ ಓದೋಕ್ಕೆ ಆಗ್ತಾ ಇರಲ್ಲ. ಅಂಥವರಿಗಾಗಿ ನಾನು ರಾಮಾಯಣವನ್ನು ಓದಿ ತಿಳಿಸುವಂತಹ ಪ್ರಯತ್ನ ಮಾಡಬೇಕು ಅಂತ ಆಲೋಚಿಸಿ ಇದು ಒಂದು ಪ್ರಾರಂಭ ಮಾಡ್ತಾ ಇದ್ದೀನಿ. ಅದಕ್ಕೆ ನಿಮ್ಮೆಲ್ಲರೂ ಆಶೀರ್ವಾದ ಇರಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ. ಶ್ರೀಮನ್ ನಾರಾಯಣರ ದಶಾವತಾರದಲ್ಲಿ 7ನೇ ಅವತಾರವೇ ಶ್ರೀರಾಮಚಂದ್ರ ಪ್ರಭುಗಳದ್ದು. ಹಲವು ಪುಣ್ಯ ಗ್ರಂಥಗಳಲ್ಲಿ ರಾಮಾಯಣವು ಒಂದಾಗಿದ್ದು, ಅದರಲ್ಲಿ ಶ್ರೀರಾಮಚಂದ್ರ ಪ್ರಭುವಿನ ಪಿತೃವಾಕ್ಯ ಪರಿಪಾಲನೆ, ಅಸುರ ಸಂಹಾರ, ಪ್ರಜೆಗಳ ಮೇಲಿನ ಕಾಳಜಿ, ಏಕಪತ್ನಿ ವ್ರತಸ್ಥ ಹಾಗೂ ರಾಮ ಲಕ್ಷ್ಮಣ ಭರತ ಶತ್ರುಘ್ನರ ನಡುವೆ ಇದ್ದಂತಹ ಸೋದರತ್ವ ಹಾಗೂ ಸೀತಾದೇವಿಯ ಪಾತಿವ್ರತೆ, ಪತಿಭಕ್ತಿ ಮತ್ತು ಹನುಮಂತರ ಸ್ವಾಮಿನಿಷ್ಠೆ ಗೌರವಗಳು ಇನ್ನೂ ಮುಂತಾದ ಮುಖ್ಯ ಅಂಶಗಳನ್ನು ರಾಮಾಯಣದಲ್ಲಿ ನಾವು ತಿಳ್ಕೊಳ್ಬಹುದು. ಮನುಷ್ಯರು ಎಷ್ಟೋ ಬಾರಿ ಜೀವನದಲ್ಲಿ ಕಷ್ಟ ಬಂದಾಗ ಕುಗ್ಗಿ ಕೊರಗುತ್ತಾರೆ. ರಾಮಾಯಣವನ್ನು ತಿಳಿದ ನಂತರ ದೇವಾನುದೇವತೆಗಳಿಗೆ ಕಷ್ಟ ತಪ್ಪಿದ್ದಲ್ಲ, ಇನ್ನು ನಾವು ಯಾವ ಮಹಾ ಎಂದು ಅನಿಸುತ್ತದೆ. ಒಟ್ಟಾರೆಯಾಗಿ ರಾಮಾಯಣದಲ್ಲಿ ಹಲವಾರು ಭಾಗಗಳಿದ್ದು ನಾವು ದಿನಕ್ಕೊಂದರಂತೆ ಸಂಜೆ 6 ಗಂಟೆಯ ವೇಳೆಗೆ ಒಂದೊಂದೇ ಎಪಿಸೋಡ್ನ ಮೂಲಕ ತಿಳಿತಾ ಬರೋಣ. ಹಾಗಾದರೆ ಎಲ್ಲರೂ ಬನ್ನಿ ಹೋಗೋಣ. ಶ್ರೀರಾಮಚಂದ್ರ ಪ್ರಭುವಿನ ಒಂದು ಪುಣ್ಯ ಕಥಾನಕವನ್ನು ಪ್ರಾರಂಭಿಸ್ತಾ ಇದ್ದೀನಿ. ದಯಮಾಡಿ ನನ್ನ ಈ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇಂದಿನಿಂದ ಮೊದಲನೇ ಎಪಿಸೋಡ್ನ ಸ್ಟಾರ್ಟ್ ಮಾಡ್ತೀನಿ. ಇಂದಿನಿಂದ ಹಾಗೂ ಸಂಪೂರ್ಣ ರಾಮಾಯಣವನ್ನು ತಿಳ್ಕೊಳ್ಳಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಜೈ ಶ್ರೀರಾಮ್. ರಾಮಾಯಣದ ಮೊದಲನೇ ಎಪಿಸೋಡ್ನಲ್ಲಿ ನಾವೆಲ್ಲರೂ ಮುಖ್ಯವಾಗಿ ಮಹರ್ಷಿ ವಾಲ್ಮೀಕಿಯವರ ಬಗ್ಗೆ ತಿಳಿದುಕೊಳ್ಳೋಣ. ಗಂಗಾ ನದಿಯ ಪ್ರದೇಶ, ಅಲ್ಲಿ ಅನೇಕ ಸುಂದರವಾದ ಅರಣ್ಯಗಳು, ಆಶ್ರಮಗಳು ಇವೆ. ಮನೋಹರವಾದ ತಮಸಾ ನದಿ ಅಲ್ಲಿಯೇ ಹರಿಯುತ್ತಿದೆ. ಆ ನದಿಯ ದಡದಲ್ಲೇ ವಾಲ್ಮೀಕಿ ಮುನಿಯ ಆಶ್ರಮ. ವಾಲ್ಮೀಕಿ ಒಬ್ಬ ಮಹರ್ಷಿಗಳು. ಅವರು ಪ್ರಚೇತಸ ಮುನಿಯ ಮಗ. ಆದ್ದರಿಂದ ಅವರಿಗೆ ಪ್ರಚೇತಸ ಎಂಬ ಹೆಸರು ಇತ್ತು. ಪರಮಾತ್ಮನನ್ನು ಕುರಿತು ಬಹಳ ವರ್ಷಗಳ ಕಾಲ ತಪಸ್ಸು ಮಾಡಿದವರು ಅವರು. ಆಹಾರ ನಿದ್ರೆಗಳಿಲ್ಲದೆ, ದೇಹ ಅಲ್ಲಾಡದಂತೆ ನಿಶ್ಚಲವಾಗಿ ಏಕಾಗ್ರತೆಯಿಂದ ಅವರು ತಪಸ್ಸು ಮಾಡುತ್ತಿದ್ದಾಗ ಅವರ ಸುತ್ತಲೂ ದೊಡ್ಡದಾದ ಹುತ್ತ ಬೆಳೆದಿತ್ತು. ಸಂಸ್ಕೃತದಲ್ಲಿ ಹುತ್ತಕ್ಕೆ ವಾಲ್ಮೀಕ ಎಂದು ಹೆಸರು. ತಪಸ್ಸು ಮುಗಿಸಿದ ನಂತರ ಅವರು ಹುತ್ತವನ್ನು ಅಂದರೆ ವಾಲ್ಮೀಕವನ್ನು ಭೇದಿಸಿ ಹೊರಬಂದರು. ಆದ್ದರಿಂದ ಅವರಿಗೆ ವಾಲ್ಮೀಕಿ ಎಂಬ ಹೆಸರು ಬಂತು. ಒಂದು ದಿನ ನಾರದ ಮುನಿಯ ವಾಲ್ಮೀಕಿ ಆಶ್ರಮಕ್ಕೆ ಬಂದರು. ವಾಲ್ಮೀಕಿ ಮಹರ್ಷಿ ನಾರದರನ್ನು ಆರಾಧಿಸಿ ಸ್ವಾಗತಿಸಿದರು. ಆರ್ಘ್ಯ ಪಾದ್ಯಗಳನ್ನು ನೀಡಿದರು. ಅಂದರೆ ಕೈಕಾಲುಗಳನ್ನು ತೊಳೆಯುವುದಕ್ಕೆ ನೀರು ಕೊಟ್ಟು ಸತ್ಕರಿಸಿದರು. ಉತ್ತಮ ಆಸನದಲ್ಲಿ ಕುಳ್ಳಿರಿಸಿ ಉಪಚರಿಸಿದರು. ನಂತರ ನಾರದರನ್ನು ಕುರಿತು, ಮುನಿಗಳೇ, ಈ ಲೋಕದ ಅತಿ ಶ್ರೇಷ್ಠನಾದ ವ್ಯಕ್ತಿಯೊಬ್ಬ ಕಥೆಯನ್ನು ಕೇಳಬೇಕೆಂಬ ಆಸೆ ನನಗುಂಟಾಗುತ್ತಿದೆ. ಆ ವ್ಯಕ್ತಿಯು ಧರ್ಮವಂತನಾಗಿರಬೇಕು, ಸತ್ಯವಂತನಾಗಿರಬೇಕು, ಅತಿ ಬಲಶಾಲಿಯೂ
ಪರಾಕ್ರಮಿಯೂ ಆಗಿರಬೇಕು. ಆತನನ್ನು ಎಲ್ಲರ ಬಳಿಯೂ ಪ್ರಿಯವಾಗಿ ನಡೆದುಕೊಳ್ಳುವವನಾಗಿರಬೇಕು. ದ್ವೇಷ ಅಸೂಯೆಗಳು ಇಲ್ಲದವನಾಗಿರಬೇಕು. ಆ ಮಹಾತ್ಮನು ಬುದ್ಧಿವಂತನಾಗಿರಬೇಕು. ದುಷ್ಟರನ್ನು ಸದೆಬಡಿಯುವವನು, ಸತ್ಪುರುಷರನ್ನು ಕಾಪಾಡುವವನು ಆಗಿರಬೇಕು. ಅಂತಹ ವ್ಯಕ್ತಿಯು ಈ ಲೋಕದಲ್ಲಿ ಇರುವನೇ? ಹಾಗಿದ್ದರೆ ಆ ಧರ್ಮಾತ್ಮನ ಕಥೆಯನ್ನು ನನಗೆ ದಯಮಾಡಿ ಹೇಳಿರಿ ಎಂದು ಪ್ರಾರ್ಥಿಸಿದರು. ನಾರದರು ಮಹಾಜ್ಞಾನಿಗಳು. ಅವರು ಬ್ರಹ್ಮದೇವರ ಮಕ್ಕಳು. 3 ಲೋಕಗಳಾದ ಸ್ವರ್ಗ, ಭೂಮಿ ಮತ್ತು ಪಾತಾಳದಲ್ಲಿ ಸಂಚರಿಸುವವರು ಅವರು. ಆದ್ದರಿಂದ ಅವರಿಗೆ ತ್ರಿಲೋಕ ಸಂಚಾರಿ ಎಂಬ ಹೆಸರು ಇದೆ. ವಿಶ್ವದ ಎಲ್ಲ ವಿಷಯಗಳನ್ನು ಅವರು ಬಲ್ಲವರು. ವಾಲ್ಮೀಕಿ ಮಹರ್ಷಿಯ ಪ್ರಶ್ನೆಯಿಂದ ಅವರಿಗೆ ಬಹಳ ಹರ್ಷವಾಯಿತು. ಮಹಾ ವ್ಯಕ್ತಿಯೊಬ್ಬನ ಕಥೆಯನ್ನು ಹೇಳುವ ಒಂದು ಅವಕಾಶ ದೊರಕಿತು ಎಂದು ಸಂತೋಷಗೊಂಡರು. ಅವರು, ವಾಲ್ಮೀಕಿಯೇ, ನೀನು ಕೇಳಿದಂತಹ ಎಲ್ಲ ಗುಣಗಳನ್ನು ಹೊಂದಿರುವ ಮಹಾಪುರುಷನು ಈ ಲೋಕದಲ್ಲಿ ಸಿಗುವುದು ಅತಿ ವಿರಳ. ಆದರೂ ಅಂತಹ ಗುಣವಂತನಾದ ಪುರುಷನೊಬ್ಬನಿದ್ದಾನೆ. ಆತನು ಇಕ್ಷ್ವಾಕು ವಂಶದವನು. ಅವನೇ ಶ್ರೀರಾಮಚಂದ್ರ. ಶ್ರೀರಾಮನು ಮಹಾಪರಾಕ್ರಮಿಯೂ ಧೀರನೂ ಆಗಿದ್ದಾನೆ. ಅವನು ಸತ್ಯವಂತ, ನೀತಿವಂತ, ಬುದ್ಧಿವಂತ ಮತ್ತು ವಾಗ್ಮಿ. ಅವನು ಅಜಾನುಬಾಹು, ಅಂದರೆ ಉದ್ದವಾದ ತೋಳುಗಳನ್ನುಳ್ಳವನು. ಅವನ ಎದೆ ವಿಶಾಲವಾಗಿದೆ. ಸುಲಕ್ಷಣವಾದ ಶಿರಸ್ಸು ಅವನು ಹೊಂದಿದ್ದಾನೆ. ಅವನ ಶರೀರ ತುಂಬ ಆಕರ್ಷವಾಗಿದೆ. ಅವನ ಅವಯವಗಳೆಲ್ಲವೂ ದೇಹಕ್ಕೆ ತಕ್ಕ ಅಳತೆಯಲ್ಲಿ ಹೊಂದಿಕೊಂಡಿವೆ. ಮಿಂಚುವ ಮೈಬಣ್ಣದಿಂದ ಕೂಡಿ ಅವನು ಸರ್ವಾಂಗ ಸುಂದರನಾಗಿದ್ದಾನೆ. ಶ್ರೀರಾಮನು ಧರ್ಮಜ್ಞನು, ಸತ್ಯಸಂಧನು, ಗುರು ಹಿರಿಯರಲ್ಲಿ ವಿಧೇಯನು, ಪ್ರಜೆಗಳ ಹಿತದಲ್ಲೇ ನಿರತರಾಗಿರುವವನು ಆಗಿರುತ್ತಾನೆ. ಅವನು ಶತ್ರುಧ್ವಂಸಕ, ಶರಣಾಗತ ರಕ್ಷಕ. ಶ್ರೀರಾಮನು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದಗಳನ್ನು, ವೇದಾಂಗಗಳಾದ ಶಿಕ್ಷಾ, ವ್ಯಾಕರಣ, ಛಂದಸ್ಸು, ಜ್ಯೋತಿಷ, ಕಲ್ಪ ಮತ್ತು ನಿರುಕ್ತಕಗಳನ್ನು ಬಲ್ಲವನು. ಅವನು ಸಕಲ ಶಾಸ್ತ್ರಗಳ ತತ್ವಗಳನ್ನು ತಿಳಿದಿದ್ದಾನೆ. ಶ್ರೀರಾಮನು ಧನುರ್ವೇದದಲ್ಲಿ ಪ್ರವೀಣ. ವಿವಿಧ ಶಸ್ತ್ರವಿದ್ಯೆಗಳಲ್ಲಿ ಅವನು ವಿಶಾರದ. ಶ್ರೀರಾಮನು ಎಲ್ಲರಲ್ಲೂ ಮೃದುವಾಗಿ ನಡೆದುಕೊಳ್ಳುತ್ತಾನೆ. ಅವನು ನ್ಯಾಯ ಅನ್ಯಾಯಗಳ ವಿಮರ್ಶೆಯಲ್ಲಿ ಪಕ್ಷಪಾತವಿಲ್ಲದೆ ವರ್ತಿಸುತ್ತಾನೆ. ಹೀಗಾಗಿ ನದಿಗಳು ಸಮುದ್ರದ ಬಳಿಗೆ ಹೋಗುವಂತೆ ಸಜ್ಜನರು ಯಾವಾಗಲೂ ಶ್ರೀರಾಮನ ಸನ್ನಿಧಿಗೆ ಹೋಗಿರುತ್ತಾರೆ. ರಾಮಾಯಣದ ಮೊದಲನೇ ಎಪಿಸೋಡ್ನಲ್ಲಿ ವಾಲ್ಮೀಕಿಯವರ ಬಗ್ಗೆ ತಿಳ್ಕೊಂಡ್ವಿ. ಅದರಲ್ಲಿ ಶ್ರೀರಾಮನ ವರ್ಣನೆ ಆಗ್ತಾ ಇದೆ. ಮುಂದಿನ ಭಾಗದಲ್ಲಿ ಅದನ್ನು ಮುಂದುವರಿಸೋಣ. ನಿಮ್ಮೆಲ್ಲರಿಗೂ ಶುಭ ಸಂಜೆ. ಜೈ ಶ್ರೀರಾಮ್.